ಕೋಸ್ಟಲ್ ವುಡ್ನಲ್ಲಿ ಹೊಸ ದಾಖಲೆ ಬರೆದು ಮುನ್ನುಗ್ತಾ ಇರೋ ತುಳುನಾಡಿನ ಹೆಮ್ಮೆಯ ಗಿರಿಗಿಟ್ಗೆ ಇದೀಗ 100ರ ಸಂಭ್ರಮ. ಮುಖ್ಯ ಚಿತ್ರಮಂದಿರ ಮಂಗಳೂರಿನ ಜ್ಯೋತಿ ಸೇರಿದಂತೆ ಇಲ್ಲಿನ ಬಿಗ್ ಸಿನಿಮಾ ಮತ್ತು ಸಿನಿಪೋಲಿಸ್, ಉಡುಪಿಯ ಕಲ್ಪನಾ, ಮಣಿಪಾಲದ ಬಿಗ್ ಸಿನಿಮಾ, ಕಾರ್ಕಳದ ಪ್ಲಾನೆಟ್, ಮೂಡಬಿದ್ರೆಯ ಅಮರಶ್ರೀ ಹೀಗೆ ಒಟ್ಟು 7 ಚಿತ್ರಮಂದಿರಗಳಲ್ಲಿ ಗಿರಿಗಿಟ್ 100 ದಿನಗಳನ್ನು ಪೂರೈಸಿದ್ದು ಸಂಭ್ರಮಾಚರಣೆಗೆ ರೆಡಿಯಾಗ್ತಿದೆ. ಅಷ್ಟೇ ಅಲ್ಲದೆ ಈ ಸಂಭ್ರಮವನ್ನು ಗಿರಿಗಿಟ್ ಟೀಮ್ ವಿಭಿನ್ನವಾಗಿ ಆಚರಿಸಿಕೊಳ್ಳುವುದಕ್ಕೆ ಭರ್ಜರಿಯಾಗಿ ಸಿದ್ಧತೆಗಳನ್ನು ನಡೆಸ್ತಾ ಇದೆ. ಅಂದಹಾಗೆ ಪ್ರಪಂಚದಾದ್ಯಂತ ತೆರೆಕಂಡ ಎಲ್ಲ ಸೆಂಟರ್ಗಳಲ್ಲೂ ಪ್ರಚಂಡ ಗೆಲುವು ದಾಖಲಿಸಿದ ಗಿರಿಗಿಟ್ಗೆ ತುಳುವರು ಈಗಾಗಲೇ ಫಿದಾಗಿದ್ದಾರೆ. ಈಗಾಗಲೇ 7 ಚಿತ್ರಮಂದಿರಗಳಲ್ಲಿ 100 ದಿನಗಳನ್ನು ಪೂರೈಸಿದ ಸಂಭ್ರಮದಲ್ಲಿ ಗಿರಿಗಿಟ್ ಟೀಮ್ ಹಿರಿಯ ನಾಗರಿಕರಿಗೆ, ಯೋಧರಿಗೆ ಹಾಗೂ ಪೊಲೀಸರಿಗೆ ಗಿರಿಗಿಟನ್ನು ಉಚಿತವಾಗಿ ಪ್ರದರ್ಶನ ಮಾಡುವುದಾಗಿ ಅಧಿಕೃತವಾಗಿ ಪೋಸ್ಟರ್ ಒಂದನ್ನು ರಿವೀಲ್ ಮಾಡಿದೆ. ಮಂಗಳೂರಿನ ಜ್ಯೋತಿ, ಉಡುಪಿಯ ಕಲ್ಪನಾ, ಮೂಡಬಿದ್ರೆಯ ಅಮರಶ್ರೀ, ಕಾರ್ಕಳದ ಪ್ಲಾನೆಟ್ ಚಿತ್ರಮಂದಿರಗಳಲ್ಲಿ ಡಿಸೆಂಬರ್ 1ರಂದು ಉಚಿತವಾಗಿ ಗಿರಿಗಿಟ್ ಚಿತ್ರವನ್ನು ಪ್ರದರ್ಶಿಸಲಾಗುತ್ತಿದೆ. ಈ ಹಿಂದೆ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಜ್ಯೋತಿ ಮತ್ತು ಕಲ್ಪನಾ ಚಿತ್ರಮಂದಿರಗಳಲ್ಲಿ 10ನೇ ತರಗತಿಯವರೆಗಿನ ಮಕ್ಕಳಿಗೆ ಗಿರಿಗಿಟನ್ನು ಉಚಿತವಾಗಿ ಪ್ರದರ್ಶಿಸಿ ಮಕ್ಕಳಿಗೆ ತುಳು ಭಾಷಾ ಪ್ರೇಮವನ್ನು ಕಲಿಸಲಾಗಿತ್ತು. ಇದೀಗ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು, ಯೋಧರು ಹಾಗೆ ಪೊಲೀಸರ ಸರದಿ. ಅದೇನೇ ಇರಲಿ, ರೂಪೇಶ್ ಶೆಟ್ಟಿ ಮತ್ತು ರಾಕೇಶ್ ಕದ್ರಿ ನಿರ್ದೇಶನದ ಗಿರಿಗಿಟ್ ಪ್ರಪಂಚದಾದ್ಯಂತ ನಾನಾ ಕಡೆಗಳಲ್ಲಿ ತೆರೆಕೊಂಡು ಪ್ರಚಂಡ ಗೆಲುವು ದಾಖಲಿಸಲಿ ಎನ್ನುವುದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.